ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ದೇವರ ವಾಕ್ಯವನ್ನು ಆಲಿಸೋಣ. ವಿಮೋಚನಾ ಕಾಂಡ ಅಧ್ಯಾಯ 3 ವಾಕ್ಯ 13ರಿಂದ. ಮೋಶೆ ದೇವರಿಗೆ, ನಾನು ಇಸ್ರಾಯೇಲರ ಬಳಿಗೆ ಹೋಗಿ ನಿಮ್ಮ ಪೂರ್ವಜರ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾರೆ ಎಂದು ಹೇಳಿದಾಗ, ಅವರು ಒಂದು ವೇಳೆ ಆತನ ಹೆಸರೇನು ಎಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎಂದು ಕೇಳಿದನು. ಆಗ ದೇವರು ಹೀಗೆಂದರು, ಇರುವವನಾಗಿ ಇರುವವನು ನಾನೇ, ನೀನು ಇಸ್ರಾಯೇಲರಿಗೆ ತಾನಾಗಿ ಇರುವವನು, ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆ ಎಂದು ಹೇಳು. ದೇವರು ಮೋಶೆಗೆ ಮತ್ತೆ ಇಂತೆಂದರು, ನೀನು ಇಸ್ರಾಯೇಲರಿಗೆ ನಿಮ್ಮ ಪೂರ್ವಜರಾದ ಅಬ್ರಹಾಮ, ಇಸಾಕ ಹಾಗೂ ಯಾಕೋಬರ ದೇವರಾಗಿರುವ ಸರ್ವೇಶ್ವರ ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾರೆ ಎಂದು ಹೇಳು. ಇದು ಸದಾಕಾಲಕ್ಕೂ ನನ್ನ ಹೆಸರು, ಈ ಹೆಸರಿನಿಂದಲೇ ತಲತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕು. ನೀನು ಹೋಗಿ ಇಸ್ರಾಯೇಲರ ಹಿರಿಯರನ್ನು ಕೂಡಿಸು, ಅವರಿಗೆ ನಿಮ್ಮ ಪೂರ್ವಜರ ದೇವರು, ಅಂದರೆ ಅಬ್ರಹಾಮ, ಇಸಾಕ ಹಾಗೂ ಯಾಕೋಬರ ದೇವರಾಗಿರುವ ಸರ್ವೇಶ್ವರ ನನಗೆ ದರ್ಶನ ಕೊಟ್ಟು ನಿಮ್ಮ ವಿಷಯದಲ್ಲಿ ಹೀಗೆಂದಿದ್ದಾರೆ, ನಿಮ್ಮನ್ನು ಈಜಿಪ್ಟ್ ದೇಶದಲ್ಲಿ ನಿಮಗೆ ಸಂಭವಿಸಿದೆಲ್ಲವನ್ನು ನಾನು ಕಣ್ಣಾರೆ ಕಂಡು ತಿಳಿದುಕೊಂಡಿದ್ದೇನೆ. ಈಜಿಪ್ಟಿನಲ್ಲಿ ನಿಮಗೆ ಉಂಟಾಗಿ ಇರುವ ಸಂಕಷ್ಟಗಳಿಂದ ನಿಮ್ಮನ್ನು ಪಾರು ಮಾಡಿ ಹಾಲು ಜೇನು ಹರಿಯುವ ನಾಡಿಗೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವಿಯರು ಹಾಗೂ ಯೆಬೂಸಿಯರು ವಾಸವಾಗಿರುವ ನಾಡಿಗೆ ಬರಮಾಡಬೇಕೆಂದು ತೀರ್ಮಾನಿಸಿದ್ದೇನೆ ಎಂದು ತಿಳಿಸು ಎಂದರು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಹಳೆ ಒಡಂಬಡಿಕೆಯ ವಿಮೋಚನಾ ಕಾಂಡದಿಂದ ಒಂದು ವಾಕ್ಯವನ್ನು ಆಲಿಸಿದೆವು. ಈ ವಾಕ್ಯದ ಮುಖಾಂತರ ನಮಗೆ ತಿಳಿಯುವಂಥ ಒಂದು ಮುಖ್ಯವಾದ ವಿಚಾರ ಅದೇನೆಂದರೆ, ನಮ್ಮ ದೇವರು ಜೀವಂತ ದೇವರು, ಅವರು ಸತ್ತ ದೇವರಲ್ಲ. ಯಾವಾಗಲೂ ನಮ್ಮ ಸಂಗಡ ಇರ್ತಾರೆ, ನಮ್ಮಲ್ಲಿ ಮಾತಾಡ್ತಾರೆ, ನಮ್ಮನ್ನು ನೋಡ್ತಾರೆ, ನಾವು ಕೇಳಿದ್ದನ್ನು ಕೊಡ್ತಾರೆ. ಹೀಗೆ ಏನೆಲ್ಲ ಬೇಕೋ ಅದನ್ನು ಕೊಡುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಅವರು ಜೀವಂತ ದೇವರಾಗಿದ್ದಾರೆ. ಆದ ಕಾರಣ ಅವರಿಗೆ ನಮ್ಮ ಕಷ್ಟ, ನಮ್ಮ ದುಃಖ ಎಲ್ಲವೂ ತಿಳಿದಿದೆ. ನಮ್ಮ ಪರಿಸ್ಥಿತಿಯನ್ನು ಎಲ್ಲವರು ತಿಳಿದಂಥ ದೇವರು ಅವರಾಗಿದ್ದಾರೆ. ಆದ ಕಾರಣ ಯೆಹೋವ ದೇವರು, ಮೋಶೆಗೆ ದೃಷ್ಟಿಗೆ ಬಿದ್ದಂಥ ದೇವರು ಜೀವಂತ ದೇವರು. ಅವರು ಹೇಳ್ತಾರೆ, ಅಬ್ರಹಾಮ, ಇಸಾಕ ಹಾಗೂ ಯಾಕೋಬನ ದೇವರು. ಮೋಶೆ, ದೇವರು ಮೋಶೆಯನ್ನು ಆರಿಸಿದಾಗ ಮೋಶೆ ಒಂದು ಪ್ರಶ್ನೆ ಕೇಳ್ತಾನೆ ದೇವರಿಗೆ, ನಾನೀಗ ಈಜಿಪ್ಟಿಗೆ ಹೋಗಬೇಕು, ಫರೋಹರಸನ ಎದುರಿಗೆ ಹೋಗಬೇಕು, ಆತ ನಿನ್ನನ್ನು ಯಾರು ಕಳಿಸಿದ್ದು ಅಂತ ಕೇಳಿದರೆ ನಾನು ಏನು ಹೇಳಬೇಕು? ಆಗ ದೇವರ ಹೇಳುವಂಥ ಮಾತು, ನಾನು ಅಬ್ರಹಾಮನ, ಇಸಾಕನ, ಯಾಕೋಬನ ದೇವರು ಎಂದು ಹೇಳು ಎಂಬುದಾಗಿ ದೇವರು ಮೋಶೆಗೆ ಹೇಳ್ತಾರೆ. ಮೋಶೆಗೆ ಇಚ್ಛೆ ಇಲ್ಲದೆ ಮತ್ತೆ ಕೂಡ ಆತ ಹೇಳ್ತಾರೆ, ಆದರೆ ಆತನ ಹೆಸರಿನಿಂದ ಕೇಳಿದರೆ ನಾನು ಏನು ಹೇಳಬೇಕು? ಆಗ ದೇವರು ಹೇಳುವಂಥ ಮಾತು, ಇರುವವನಾಗಿ ಇರುವಾತ ನಾನೇ, ಇರುವವನಾಗಿ ಇರುವಾತ ನಾನೇ. ಅಂದರೆ ಆದಿಯಿಂದಲೂ ಆರಂಭದಿಂದಲೂ ಯುಗ ಯುಗಾಂತರಕ್ಕೂ ಇರುವಂಥ ದೇವರು ಅವರೇ ಆಗಿದ್ದಾರೆ. ಅವರೇ ಜೀವಂತ ದೇವರು. ಆದ ಕಾರಣ ಅವರಿಗೆ ನಮ್ಮ ಕಷ್ಟ ಗೊತ್ತು, ನಮ್ಮ ದುಃಖ ಗೊತ್ತು, ನಮ್ಮ ನೋವು ಗೊತ್ತು, ಎಲ್ಲ ನಿರಾಶೆಗಳು ಕೂಡ ಅವರಿಗೆ ತಿಳಿದಿವೆ. ಆದ ಕಾರಣ ಅದನ್ನೆಲ್ಲ ನೀಗಿಸುವಂಥ ದೇವರು, ಜೀವಂತ ದೇವರು ನಮ್ಮೊಡನೆ ಇದ್ದಾರೆ. ಆದ ಕಾರಣ ನಾವು ಯಾವುದೇ ರೀತಿಯಿಂದ ಅಂಜುವ ಅಗತ್ಯ ಇಲ್ಲ. ಅವರು ಸತ್ತ ದೇವರಲ್ಲ. ಆದ ಕಾರಣವೇ ನಾವು
ಹೊಸ ಒಡಂಬಡಿಕೆಯಲ್ಲಿ ಅನೇಕ ಘಟನೆಗಳನ್ನು ನೋಡ್ತಾ ಇದ್ದೇವೆ. ಅವರು ಯಾರನ್ನು ಕೂಡ ಸಾಯಲಿಕ್ಕೆ ಬಿಡೋಲ್ಲ. ಪ್ರತ್ಯೇಕವಾಗಿ ನಾವು ವಿಧವೆಯ ಮಗ, ಬೈಬಲ್ನಲ್ಲಿ ನಾವು ಓದ್ತಾ ಇದ್ದೇವೆ, ಒಬ್ಬ ವಿಧವೆಯ ಮಗ, ಒಬ್ಬನೇ ಮಗ ಆತ ಸತ್ತಾಗ ಯೇಸುಸ್ವಾಮಿ ಆ ಜಾಗಕ್ಕೆ ತಲುಪ್ತಾರೆ. ಯೇಸುಸ್ವಾಮಿ ಆ ಸತ್ತ ಹುಡುಗನನ್ನು ಎಬ್ಬಿಸ್ತಾರೆ. ಯಾಕೆಂದರೆ ಆ ವಿಧವೆಗೆ ಆತ ಒಬ್ಬನೇ ಆಧಾರವಾಗಿದ್ದ. ಯೇಸುಸ್ವಾಮಿಗೆ ಈ ವಿಧವೆಯರ ಮೇಲೆ ಆಗಿರ್ಬೋದು, ಬಡ ನಿರ್ಗತಿಕರ ಮೇಲೆ ಆಗಿರ್ಬೋದು, ಸಮಾಜದಲ್ಲಿ ಶೋಷಿಸಲ್ಪಟ್ಟವರ ಮೇಲೆ ತುಂಬ ಗೌರವ, ತುಂಬ ಪ್ರೀತಿ. ಆದ ಕಾರಣ ಈ ವಿಧವೆ ಒಬ್ಬನೇ ಮಗ, ಆ ಮಗ ಹೋದ್ಮೇಲೆ ಆ ವಿಧವೆಗೆ ಗತಿ ಇಲ್ಲ, ಕಷ್ಟದಲ್ಲಿರ್ತಾಳೆ. ಆದ ಕಾರಣ ಈ ಒಂದು ದುಃಖವನ್ನು ಅರಿತು ಯೇಸುಸ್ವಾಮಿ ಆ ವಿಧವೆಯ ಮಗನನ್ನು ಗುಣಪಡಿಸುವಂಥ ಅಥವಾ ಜೀವಕ್ಕೆ ಎಬ್ಬಿಸುವಂಥ ಘಟನೆಯನ್ನು ನೋಡ್ತಾ ಇದ್ದೇವೆ. ಯಾಕಂದರೆ ನಮ್ಮ ದೇವರು ಜೀವಂತ ದೇವರು. ಹಾಗೆಯೇ ಜಾಯಿರನ ಮಗಳು, ಇನ್ನೊಬ್ಬ ಅಧಿಕಾರಿ, ಆತನ ಮಗಳು ಕೂಡ ಆರಾಮಿಲ್ಲದೆ ಸಾಯ್ತಾಳೆ. ಈ ಸಂದರ್ಭದಲ್ಲಿ ಯೇಸುಸ್ವಾಮಿ ಅಲ್ಲಿ ಹೋಗ್ತಾರೆ, ಆ ಹುಡುಗಿಯನ್ನು ಕೈ ಹಿಡಿದು ಎಬ್ಬಿಸ್ತಾರೆ. ಸತ್ತ ಹುಡುಗಿಯನ್ನು ಎಬ್ಬಿಸಿದಂಥ ದೇವರು, ಯಾಕಂದರೆ ಅವರು ಜೀವಂತ ದೇವರು, ಇನ್ನೊಬ್ಬರನ್ನು ಸಾಯಲಿಕ್ಕೆ ಬಿಡೋಲ್ಲ. ಹಾಗೆಯೇ ಯೇಸುಸ್ವಾಮಿ ತನ್ನ ಪ್ರೀತಿಯ ಮಿತ್ರನಾದ ಲಾಜರಸನಿಗೆ ಯೇಸುಸ್ವಾಮಿ ತುಂಬ ಪ್ರೀತಿಯ ವ್ಯಕ್ತಿ ಆಗಿದ್ರು. ಯಾಕಂದರೆ ಆತನ ಮಿತ್ರ ಆಗಿದ್ದ. ಮೇರಿ ಮತ್ತು ಮಾರ್ತಾ ಲಾಜರನ ತಂಗಿಯಂದಿರಾಗಿದ್ದರು. ಯೇಸುಸ್ವಾಮಿ ಕೂಡ ಆ ಕುಟುಂಬದ ಮೇಲೆ ತುಂಬ ಪ್ರೀತಿ. ಯಾಕೆಂದರೆ ಅವರು ಕೂಡ ಒಂದು ರೀತಿಯ ಅನಾಥರಾಗಿದ್ದರು, ತಂದೆ ತಾಯಿ ಇಲ್ಲದಂಥ ಕುಟುಂಬ ಅಲ್ಲಿತ್ತು. ಯೇಸುಸ್ವಾಮಿಗೆ ಆ ಕುಟುಂಬದ ಮೇಲೆ ತುಂಬ ಪ್ರೀತಿ. ಬೆತನಿಗೆ ಆ ಕಡೆ ಈ ಕಡೆ ಹೋಗ್ತಿರ್ಬೇಕಾದ್ರೆ ಅವರಲ್ಲಿ ಹೋಗ್ತಿದ್ರು, ಅವರಲ್ಲಿ ಮೃತ್ಯುತ್ವ ಬೆಳೆತಿತ್ತು. ಹೀಗೆ ಲಾಜರಸ ಕೂಡ ಯೇಸುಸ್ವಾಮಿಯ ಮಿತ್ರನಾಗಿದ್ದ. ಆದರೆ ಆತ ಸತ್ತು 4 ದಿನದ ನಂತರ ಯೇಸುಸ್ವಾಮಿ ಆತನನ್ನು ಎಬ್ಬಿಸ್ತಾರೆ. ಅಂದರೆ ಯೇಸುಸ್ವಾಮಿಗೆ ಆ ಕುಟುಂಬದ ಮೇಲೆ ಮಾತ್ರ ಪ್ರೀತಿ ಇತ್ತಲ್ಲ, ಲಾಜರನ ಮೇಲೆ ವಿಶೇಷವಾದ ಪ್ರೀತಿ ಇತ್ತು. ಆದ ಕಾರಣವೇ ಸತ್ತು 4 ದಿನಗಳಾದ ಮೇಲೆ ಯೇಸುಸ್ವಾಮಿ ಅಲ್ಲಿಗೆ ಹೋಗ್ತಾರೆ, ಲಾಜರಸನನ್ನು ಎಬ್ಬಿಸ್ತಾರೆ. ಯಾಕೆಂದರೆ ಅವರು ಸತ್ತ ದೇವರಲ್ಲ, ಜೀವಂತ ದೇವರು. ನಾವು ಆರಾಧಿಸುವಂಥ ದೇವರು ಜೀವಂತ ದೇವರಾಗಿದ್ದಾರೆ. ಅವರಿಗೆ ನಮ್ಮ ಮೇಲೆ ಕನಿಕರ ಇದೆ, ನಮ್ಮ ಮೇಲೆ ಚಿಂತೆ ಇದೆ, ನಮಗಾಗಿ ಮರುಗುವ ದೇವರು ಅವರಾಗಿದ್ದಾರೆ. ಆದುದರಿಂದ ಜೀವಂತ ದೇವರು ನಮ್ಮ ದೇವರಾಗಿದ್ದಾರೆ ಎಂಬುದಕ್ಕೆ ನಾವು ನಿಜವಾಗಿ ಸಂತೋಷ ಪಡಬೇಕು. ಕೇವಲ ಅವರು ಜೀವಂತ ದೇವರು ಮಾತ್ರವಲ್ಲ, ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಅವರು ಸದಾ ನಮ್ಮೊಡನೆ ಇರ್ತಾರೆ. ನಾವು ಈಗ ಓದಿದಂಥ ಘಟನೆಯಲ್ಲಿ ನಾವು ನೋಡಿದೆವು, ದೇವರು ಮೋಶೆಯನ್ನು ಆರಿಸ್ತಾರೆ. ವಿಮೋಚನಾ ಕಾಂಡ ಅಧ್ಯಾಯ 3ರಲ್ಲಿ ದೇವರು ಮೋಶೆಯನ್ನು ಆರಿಸ್ತಾರೆ. ಮಾತ್ರವಲ್ಲ, ಮೋಶೆಗೆ ಒಂದು ವಿಶೇಷವಾದ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ, ದೊಡ್ಡದಾದ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಯಾಕೆಂದರೆ ಇಸ್ರೇಲ್ ಮಂದಿ ಈಜಿಪ್ಟ್ನಲ್ಲಿ ಕಷ್ಟಪಡ್ತಾ ಇದ್ರು, ಐಗುಪ್ತ ದೇಶದಲ್ಲಿ ಅವರು ಕಷ್ಟಪಡ್ತಾ ಇದ್ರು. ಈ ಸಂದರ್ಭದಲ್ಲಿ ದೇವರು ಮೋಶೆಗೆ ಹೇಳ್ತಾರೆ, ನೀನು ಆ ಊರಿಗೆ ಹೋಗಬೇಕು, ಆ ಊರಿನ ರಾಜನ ಬಳಿಗೆ ಹೋಗಬೇಕು, ಆ ರಾಜನಿಗೆ ನೀನು ತಿಳಿಸ್ಬೇಕು, ಈ ಎಲ್ಲ ಜನರನ್ನು ನೀನು ಕಳಿಸಿಕೊಡ್ಬೇಕು, ಆ ಜನರನ್ನು ಕರ್ಕೊಂಡು ಹೋಗ್ಲಿಕ್ಕೆ ನಾನು ಬಂದಿದ್ದೇನೆ. ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಮೋಶೆ ಅನೇಕ ಕಾರಣಗಳನ್ನು ಹುಡುಕ್ತಾನೆ. ದೇವರಿಂದ ದೂರ ಹೋಗಲಿಕ್ಕೆ ಅಥವಾ ರಾಜನ ಬಳಿಗೆ ಹೋಗಲಿಕ್ಕೆ ಆತನಿಗೆ ಮನಸ್ಸಿದ್ದಿಲ್ಲ. ಅದಕ್ಕೆ ಅನೇಕ ಕಾರಣಗಳನ್ನು ಹೇಳ್ತಾನೆ. ನನಗೆ ಅಲ್ಲಿ ಹೋಗ್ಲಿಕ್ಕೆ ಆಗೋಲ್ಲ, ನನಗೆ ಸರಿಯಾಗಿ ಮಾತಾಡಲಿಕ್ಕೆ ಬರೋಲ್ಲ, ನನಗೆ ಅಷ್ಟೊಂದು ಶಕ್ತಿ ಇಲ್ಲ, ಅಷ್ಟೊಂದು ಧೈರ್ಯ ಇಲ್ಲ ಎಂಬ ಹೀಗೆ ಅನೇಕ ಕಾರಣಗಳನ್ನು ಹುಡುಕಿ ತೆಗೆದರೂ ಕೂಡ ದೇವರು ಮೋಶೆಗೆ ಹೇಳುವಂಥ ಮಾತು, ನಾನು ನಿನ್ನೊಡನೆ ಇದ್ದೇನೆ. ಹೇಗೆ ನಾನು ಅಬ್ರಹಾಮನೊಂದಿಗಿದ್ದೆ ಹಾಗೆ ನಿನ್ನೊಡನೆ ಕೂಡ ನಾನು ಇದ್ದೇನೆ ಎಂಬ ಒಂದು ಧೈರ್ಯದ ಮಾತುಗಳನ್ನು ದೇವರು ಹೇಳ್ತಾರೆ. ಆದ ಕಾರಣ ನಮ್ಮ ದೇವರು ಜೀವಂತ ದೇವರು ಮಾತ್ರವಲ್ಲ, ಅವರು ಸದಾ ನಮ್ಮೊಡನೆ ಇರ್ತಾರೆ. ಜೋಶುವನಿಗೆ ಕೂಡ ಅವರು ಅದನ್ನೇ ಹೇಳಿದರು. ಮೋಶೆಯ ನಂತರ ಜೋಶುವ ಈ ಇಸ್ರೇಲ್ ಮಂದಿಯನ್ನು ಹಾಲು ಜೇನು ಹರಿಯುವಂಥ ನಾಡಿಗೆ ಕರ್ಕೊಂಡು ಹೋಗಬೇಕಾದ್ರೆ ಜೋಶುವನ ಸಂಗಡ ಕೂಡ ದೇವರಿದ್ದು ಆತನಿಗೆ ಕೂಡ ಸರಿಯಾದ ದಾರಿಯನ್ನು ತೋರಿಸ್ತಾರೆ. ಮಾತ್ರವಲ್ಲ, ಹೊಸ ಒಡಂಬಡಿಕೆಯನ್ನು ನೋಡಬೇಕಾದ್ರೆ ಮೇರಿ ಮಾತೆಗೆ ದೇವರಿಗೆ ಅಸಾಧ್ಯವಾದುದು ಯಾವುದಿಲ್ಲ, ದೇವರು ನಿನ್ನೊಡನೆ ಇದ್ದಾರೆ ಎಂಬುದಾಗಿ ದೇವದೂತ ಮೇರಿ ಮಾತೆಗೆ ಸಂದೇಶ ಕೊಡ್ತಾರೆ. ಅಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂಬುದಾಗಿ ಅರ್ಥ. ನಾವು ನಮೋ ಮರಿಯ ಪ್ರಾರ್ಥನೆಯಲ್ಲಿ ಕೂಡ ಅದನ್ನೇ ಕೇಳ್ತಾ ಇದ್ದೇವೆ, ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಅಂದರೆ ದೇವರು ನಿನ್ನೊಡನೆ ಇದ್ದಾರೆ. ದೇವರು ನಿನ್ನೊಡನೆ ಇದ್ದಾಗ ಯಾವುದೇ ರೀತಿಯ ಅಂಜಿಕೆಗೆ ಕಾರಣ ಇಲ್ಲ. ದೇವರು ನಮ್ಮೊಡನೆ ಇದ್ದಾಗ ಯಾವುದೇ ರೀತಿಯಿಂದ ನಾವು ಅಂಜಬೇಕಾಗಿಲ್ಲ. ಹಾಗೆಯೇ ದೇವರು ಕೂಡ ಅಂಜಬೇಕಾದಂಥ ಅಗತ್ಯ ಇಲ್ಲ. ಯೇಸುಸ್ವಾಮಿ ಸ್ವರ್ಗಾರೋಹಣವಾದ ಸಂದರ್ಭದಲ್ಲಿ ಎಲ್ಲ ಶಿಷ್ಯರನ್ನು ಸಮೀಪ ಕರೀತಾರೆ. ಆ ಶಿಷ್ಯರಿಗೆ ಹೇಳ್ತಾರೆ, ಯಾವುದೇ ರೀತಿಯ ಅಂಜಿಕೆಗೆ
ನೀವು ಅಂಜಬೇಕಾಗಿಲ್ಲ. ಯಾಕಂದರೆ ನಾನು ಸದಾ ನಿಮ್ಮೊಡನೆ ಇರ್ತೇನೆ. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗಲ್ಲ, ಬದಲಾಗಿ ನಾನು ಸದಾ ನಿಮ್ಮೊಡನೆ ಇರ್ತೇನೆ, ನಿಮ್ಮನ್ನು ನಾನು ಅನಾಥರನ್ನಾಗಿ ಮಾಡೋಲ್ಲ ಎಂಬ ಧೈರ್ಯವನ್ನು ಕೂಡ ಯೇಸು ಸ್ವಾಮಿ ಅಲ್ಲಿ ಕೊಡುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೂ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ದೇವರು ಇಷ್ಟೊಂದು ಭರವಸೆ ಕೊಟ್ಟರು. ಹಳೆ ಒಡಂಬಡಿಕೆಯಲ್ಲಿ ದೇವರಾಗಿರ್ಬೋದು, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಆಗಿರ್ಬೋದು, ತನ್ನ ಜನರಿಗೆ ಇಷ್ಟೊಂದು ಭರವಸೆಯನ್ನು ಕೊಟ್ಟರು. ನಾವು ಅನೇಕ ಬಾರಿ ಅಂಜ್ತೇವೆ. ದೇವರು ನಮ್ಮೊಡನೆ ಇದ್ದರೂ ಕೂಡ ನಾವು ಅಂಜಿಕೆ ಪಡ್ತೇವೆ. ನಾವು ದೇವರಿಂದ ದೂರ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಒಮ್ಮೆ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಒಂದು ದೊಡ್ಡವಾದ ಬಿರುಗಾಳಿ ಬರ್ತದೆ. ಈ ಬಿರುಗಾಳಿಗೆ ದೋಣಿ ಅಲ್ಲೋಲ ಕಲ್ಲೋಲವಾಗುತ್ತೆ. ಶಿಷ್ಯರೆಲ್ಲ ಅನಿಸ್ತಾರೆ. ದೇವರ ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿಯಲ್ಲಿ ದೋಣಿಯಲ್ಲಿ ಒಂದು ತಲೆದಿಂಬನ್ನು ಹಚ್ಕೊಂಡು ಮಲಗಿದ್ರು. ಯಾಕಂದರೆ ಯೇಸು ಸ್ವಾಮಿ ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ರು, ಏಕಾಂತ ಜಾಗಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ರು, ದೇವರ ವಾಕ್ಯವನ್ನು ಸಾರ್ತಾ ಇದ್ರು, ಅನೇಕ ಜನರನ್ನು ಗುಣಪಡಿಸ್ತಾ ಇದ್ರು. ಹೀಗೆ ಯೇಸು ಸ್ವಾಮಿಗೆ ಆಯಾಸ ಆಗಿತ್ತು. ಯೇಸು ಸ್ವಾಮಿ ದೋಣಿಯಲ್ಲಿ ವಿಶ್ರಾಂತಿ ಪಡೆಯುತ್ತಾ ಇದ್ರು. ಶಿಷ್ಯರೆಲ್ಲ ಈ ಒಂದು ದೋಣಿಯಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ದೊಡ್ಡ ಬಿರುಗಾಳಿ ಬಂದಾಗ ಶಿಷ್ಯರೆಲ್ಲ ಅಂಜಿಬಿಟ್ರು. ಅವರಿಗೆ ಯೇಸು ಸ್ವಾಮಿ ತಮ್ಮ ಬಳಿ ಇದ್ದಾರೆ ಎಂಬುದು ಕೂಡ ಮರೆತು ಹೋಗಿತ್ತು. ಅವರು ದೊಡ್ಡದ ದಣಿಯಲ್ಲಿ ಯೇಸು ಸ್ವಾಮಿಗೆ ಬೊಬ್ಬೆ ಹಾಕ್ತಾರೆ, ಸ್ವಾಮಿ ನಾವು ಸಾಯ್ತಾ ಇದ್ದೇವೆ, ನಮ್ಮನ್ನು ರಕ್ಷಿಸಿ. ಯೇಸು ಸ್ವಾಮಿ ಅವರ ಜೊತೆಗೇನೆ ಇದ್ದರು. ಯೇಸು ಸ್ವಾಮಿ ಆ ದೋಣಿಯನ್ನು, ಸಮುದ್ರವನ್ನು ಶಾಂತವಾಗಿಸಿದ್ರು. ದೋಣಿ ಸಮುದ್ರ ಶಾಂತವಾಯಿತು. ಎಲ್ಲರೂ ಚೆನ್ನಾಗಿ ನಲ್ಲಿ ಸರಿಯಾಗಿ ಮತ್ತೆ ವಾಪಸ್ ಹೋಗಲಿಕ್ಕೆ ಅವರಿಗೆ ಸಾಧ್ಯವಾಯಿತು. ಅನೇಕ ಬಾರಿ ನಮ್ಮ ಜೀವನದಲ್ಲಿ ಕೂಡ ಹೀಗೆ ನಡೀತಾ ಇದೆ. ದೇವರು ನಮ್ಮೊಡನೆ ಇದ್ದಾರೆ. ಸದಾ ನಮ್ಮೊಡನೆ ಇದ್ದರೂ ಕೂಡ ನಾವು ಚಿಕ್ಕ ಪುಟ್ಟ ವಿಷಯಗಳಿಗೆ, ಚಿಕ್ಕ ಪುಟ್ಟ ಕಾರಣಗಳಿಗೆ ನಾವು ಅನಿಸ್ತೇವೆ. ನಾವು ದೇವರು ನಮ್ಮೊಡನೆ ಇಲ್ಲ, ದೇವರು ನಮ್ಮನ್ನು ಬಿಟ್ಟಿದ್ದಾರೆ, ಅವರು ಸ್ವರ್ಗದಲ್ಲಿದ್ದಾರೆ ಎಂಬ ಭಾವನೆಯಿಂದ ಕೂಡ ಒಮ್ಮೊಮ್ಮೆ ನಾವು ಜೀವಿಸ್ತೇವೆ. ಆದರೆ ಈ ಸಂದರ್ಭದಲ್ಲಿ ಮೋಶೆಯೊಂದಿಗಿದ್ದಂಥ ದೇವರು ನಮಗೆ ಹೇಳುವಂಥ ಮಾತು, ನಾನು ಸದಾ ನಿಮ್ಮೊಡನೆ ಇದ್ದೇನೆ, ಇರುವವನಾಗಿ ಇರುವಾತ ನಾನೇ ಎಂಬುದಾಗಿ ಇಲ್ಲಿ ನಮಗೆ ತಿಳಿಯುತ್ತೆ. ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ದೇವರು ಕೇವಲ ಜೀವಂತ ದೇವರು ಮಾತ್ರವಲ್ಲ, ಅವರು ಕೇವಲ ನಮ್ಮೊಡನೆ ಇದ್ದಾರೆ ಮಾತ್ರವಲ್ಲ, ಅವರು ಸರ್ವಶಕ್ತರು. ಅವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಅನೇಕ ಘಟನೆಗಳನ್ನು ನೋಡ್ತಾ ಇದ್ದೇವೆ. ದೇವರಿಗೆ ಅಸಾಧ್ಯವಾದುದು ಯಾವುದಾದ್ರೂ ಇದೆಯಾ? ಒಂದು ವೇಳೆ ಅವರಿಗೆ ಅಸಾಧ್ಯ ಅಂತ ಹೇಳಿದರೆ ಅವರು ದೇವರಲ್ಲ. ಆದ ಕಾರಣ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಅವರಿಗೆ ಎಲ್ಲವೂ ಸಾಧ್ಯ. ನಾವು ಒಮ್ಮೊಮ್ಮೆ ಯೋಚನೆ ಮಾಡ್ತೇವೆ, ಅದು ಆಗೋದಿಲ್ಲ, ಇದು ಆಗೋದಿಲ್ಲ. ಆದರೆ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ದೇವದೂತನು ಮರಿಯಮ್ಮನಿಗೆ ಹೇಳುವಂಥ ಮಾತು, ಮರಿಯಮ್ಮನಿಗೆ ದೇವದೂತನು ಸಂದೇಶ ಕೊಡ್ತಿರ್ಬೇಕಾದ್ರೆ ಮೇರಿ ಮಾತು ಹೇಳ್ತಾರೆ, ಇದು ಆಗೋದಾದರೆ ಹೇಗೆ? ನಾನು ಇನ್ನೂ ಮದುವೆ ಆಗಿಲ್ಲ, ಪುರುಷನ ಸಂಸರ್ಗ ನನಗೆ ಇನ್ನೂ ಇಲ್ಲ, ಮತ್ತೆ ಮಗು ಆಗೋದು ಹೇಗೆ? ಈ ಸಂದರ್ಭದಲ್ಲಿ ದೇವದೂತ ಹೇಳುವಂಥ ಮಾತು, ದೇವರಿಗೆ ಅಸಾಧ್ಯವಾದುದು ಯಾವುದಾದ್ರೂ ಇದೆಯಾ? ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದಾಗಿ ಮೇರಿ ಮಾತೆಗೆ ಆ ದೇವದೂತ ಸಮಾಧಾನ ಪಡಿಸ್ತಾನೆ. ಮಾತ್ರವಲ್ಲ, ಮೇರಿ ಮಾತೆ ದೇವರ ವಾಕ್ಯವನ್ನು ಒಪ್ಪಿಕೊಳ್ಳಲು ದೇವದೂತ ಕೂಡ ಸಹಾಯ ಮಾಡ್ತಾನೆ. ಹಾಗೆಯೇ ಅಬ್ರಾಮನ ಘಟನೆಯಲ್ಲಿ ಕೂಡ ನಾವು ಇಂಥ ಒಂದು ವಾಕ್ಯವನ್ನು ಓದ್ತಾ ಇದ್ದೇವೆ. ಅಬ್ರಾಮನಿಗೆ ಮಕ್ಕಳಿದ್ದಿಲ್ಲ. ಈ ಸಂದರ್ಭದಲ್ಲಿ ದೇವದೂತರು ಅಲ್ಲಿ ಬರ್ತಾರೆ. ಆ ದೇವದೂತರಿಗೆ ಅಬ್ರಹಾಮ ಉತ್ತಮವಾದ ಒಂದು ಭೋಜನ ಕೂಟವನ್ನು ಏರ್ಪಡಿಸಿ ಅವರಿಗೆ ಬೇಕಾದಷ್ಟು ಒಂದು ದೊಡ್ಡ ಔತಣವನ್ನು ಉಂಟು ಮಾಡ್ತಾನೆ. ಈ ಸಂದರ್ಭದಲ್ಲಿ ದೇವದೂತರು ಅಬ್ರಹಾಮನ ಆ ಒಂದು ಔತಣಕ್ಕೆ ಮೆಚ್ಚಿ, ಮುಂದಿನ ವರ್ಷ ಇದೇ ಸಮಯದಲ್ಲಿ ನಿನಗೊಬ್ಬ ಗಂಡು ಮಗ ಹುಡ್ತಾನೆ ಎಂಬುದಾಗಿ ಅಬ್ರಹಾಮನಿಗೆ ಹೇಳಿದಾಗ ಸಾರಾ ಒಳಗಿದ್ಲು, ಡೇರೆಯ ಒಳಗಿದ್ದು ಇವರನ್ನು ನೋಡ್ತಾ ಇದ್ರು. ಯಾಕೆಂದರೆ ಹೆಣ್ಮಕ್ಕಳಿಗಾಗಿ ಹೊರಗೆಲ್ಲ ಬರಲಿಕ್ಕೆ ಒಂದು ಅವಕಾಶ ಇದ್ದಿಲ್ಲ. ಆದ ಕಾರಣ ಡೇರೆ ಒಳಗಿಂದ ನೋಡ್ತಿರ್ಬೇಕಾದ್ರೆ ಈ ಮಾತನ್ನು ಕೇಳಿದಂಥ ಸಾರಾ ನಗ್ತಾಳೆ. ಇವರು ಏನು ಹೇಳ್ತಾರೆ, ನನಗೂ ವಯಸ್ಸಾಯಿತು, ನನ್ನ ಗಂಡನಿಗೆ ಕೂಡ ವಯಸ್ಸಾಯಿತು, ನಮಗಿನ್ನೂ ಮಗು ಎಲ್ಲಿಂದ? ಈ ಸಮಯದಲ್ಲಿ ಈ ವಯಸ್ಸಲ್ಲಿ ನಮಗೆ ಮಕ್ಕಳಾಗೋದು ಅದು ನಿಜವಾ ಎಂಬುದಾಗಿ ಸಾರಾ ನಗ್ತಾಳೆ. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ದೇವರ ವಾಕ್ಯ ಹೇಳುತ್ತೆ, ದೇವದೂತರಿಗೆ ನಮ್ಮ ಸಾರಳ ನಗು ಅರ್ಥವಾಗುತ್ತೆ. ಸಾರಾ ಯಾಕೆ ನಗ್ತಾಳೆ ಎಂಬುದಾಗಿ ಅಬ್ರಾಹ್ಮನಿಗೆ ದೇವದೂತರು ಕೇಳ್ತಾರೆ. ಸಾರಾ ಹೇಳ್ತಾಳೆ, ನಾನು ನಕ್ಕಿಲ್ಲ, ನಾನು ನಗಲಿಲ್ಲ. ಈ ಸಂದರ್ಭದಲ್ಲಿ ದೇವದೂತರು ಹೇಳ್ತಾರೆ, ಇಲ್ಲ ನೀನು ನಕ್ಕಿದ್ದಿ. ಈ ಸಂದರ್ಭದಲ್ಲಿ ದೇವದೂತರು ಹೇಳುವಂಥ ಮಾತು, ದೇವರಿಗೆ ಅಸಾಧ್ಯವಾದುದು ಯಾವುದಾದ್ರೂ ಇದೆಯಾ? ದೇವರಿಗೆ ಅಸಾಧ್ಯ ಎಂಬುದು ಯಾವುದೂ ಕೂಡ ಇಲ್ಲ. ಅನೇಕ ರೋಗಗಳನ್ನು ಗುಣಪಡಿಸಿದಂಥ ದೇವರು, ಅನೇಕ ಪ್ರವಾದಿಗಳನ್ನು ಉದ್ಭವಿಸಿದಂಥ ದೇವರು,
ತಮ್ಮ ಏಕೈಕ ಕುಮಾರ ಪ್ರಭು ಯೇಸುಸ್ವಾಮಿನ ಎದುರು ಕಳಿಸಿದಂಥ ದೇವರಿಗೆ ಅಸಾಧ್ಯವಾದುದು ಯಾವುದು ಕೂಡ ಇಲ್ಲ. ಯೇಸುಸ್ವಾಮಿ ಜೀವಿತಾವಧಿಯಲ್ಲಿ ನಾವು ನೋಡ್ತಿರ್ಬೇಕಾದ್ರೆ ಅದೆಷ್ಟೋ ರೋಗಿಗಳನ್ನು ಅವರು ಗುಣಪಡಿಸ್ತಾರೆ, ಅದೆಷ್ಟು ಜನರಿಗೆ ಅವರು ವಿಶ್ರಾಂತಿಯನ್ನು ಕೊಟ್ಟಿದ್ದಾರೆ, ಅದೆಷ್ಟು ಜನರಿಗೆ ತಮ್ಮ ವಾಕ್ಯದ ಮುಖಾಂತರ ಅವರು ಸಮಾಧಾನವನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಮಗೆ ಕೂಡ ಪ್ರತಿನಿತ್ಯ ವಾಕ್ಯವನ್ನು ಕೇಳೋ ಮುಖಾಂತರ, ಪ್ರತಿನಿತ್ಯ ಅವರ ವಾಕ್ಯವನ್ನು ಆಲಿಸುವ ಮುಖಾಂತರ, ಆ ವಾಕ್ಯದ ಪ್ರಕಾರ ಜೀವಿಸುವ ಮುಖಾಂತರ ನಮಗೂ ಕೂಡ ಅವರು ಒಂದು ರೀತಿಯ ಧೈರ್ಯವನ್ನು ಕೊಡ್ತಾರೆ. ಮಾತ್ರವಲ್ಲ, ಹೊಸ ಶಕ್ತಿಯಿಂದ ಅವರು ನಮ್ಮನ್ನು ತುಂಬಿಸ್ತಾರೆ. ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ದೇವರು ನಮ್ಮೊಡನೆ ಇದ್ದಾರೆ. ಅವರು ಸರ್ವಶಕ್ತರು, ಅವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದನ್ನು ನಾವು ತಿಳಿಬೇಕು. ಆಗ ಖಂಡಿತವಾಗಿ ದೇವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಸತ್ತವರು ನೆಬ್ಬಿಸಿದಂಥ ದೇವರು ನಮ್ಮೊಡನೆ ಇದ್ದಾರೆ. ಅವರು ಸರ್ವಶಕ್ತರು, ಅವರಿಗೆ ಅಸಾಧ್ಯವಾದುದು ಯಾವುದು ಕೂಡ ಇಲ್ಲ ಎಂಬುದನ್ನು ನಾವು ತಿಳಿಬೇಕು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಘಟನೆಯಿಂದ ಮೋಶೆಯೊಂದಿಗೆ ದೇವರಿದ್ದರು. ಮಾತ್ರವಲ್ಲ, ಅವರು ಜೀವಂತ ದೇವರು. ಹೀಗೆ ಅವರು ಅನೇಕ ಘಟನೆಗಳ ಮುಖಾಂತರ ತಾನು ನಿಮ್ಮೊಂದಿಗಿದ್ದೇನೆ, ನಾನು ಜೀವಂತ ದೇವರು, ನಾನು ಸರ್ವಶಕ್ತನು ಎಂಬುದಾಗಿ ಹೇಳಿದ್ದನ್ನು ನಾವು ಪವಿತ್ರ ಬೈಬಲ್ನಲ್ಲಿ ಕೇಳ್ತಾ ಇದ್ದೇವೆ. ಸರ್ವಶಕ್ತನೆಂದರೆ ಅವರಿಗೆ ಅಸಾಧ್ಯವಾದುದು ಯಾವುದು ಕೂಡ ಇಲ್ಲ. ಆದುದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಾವು ಕೂಡ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ದೇವರ ಮೇಲೆ ವಿಶ್ವಾಸ ಇಡಬೇಕು. ಯಾಕಂದರೆ ಮೊದಲನೇದಾಗಿ ಅವರು ಜೀವಂತ ದೇವರು, ನಮ್ಮನ್ನು ಕೇಳ್ತಾರೆ, ನಾವು ಬೇಡಿದ್ದನ್ನು ಕೊಡ್ತಾರೆ. ಅವರು ಸದಾ ನಮ್ಮೊಡನೆ ಇರ್ತಾರೆ. ನಮ್ಮನ್ನು ಅನಾಥರನ್ನಾಗಿ ಅವರು ಮಾಡಿಲ್ಲ, ಬದಲಾಗಿ ಸದಾ ನಮ್ಮ ಸಂಗಡ ಇರ್ತಾರೆ. ನಮ್ಮ ದೇವದೂತರೊಂದಿಗೆ ನಮ್ಮೊಡನೆ ಇರ್ತಾರೆ, ನಮ್ಮನ್ನು ಮುನ್ನಡೆಸ್ತಾರೆ. ಮಾತ್ರವಲ್ಲ, ಅವರು ಸರ್ವಶಕ್ತರು. ಸಮುದ್ರವನ್ನು ಇಬ್ಬಾಗ ಮಾಡಿದಂಥ ದೇವರು ನಮ್ಮೊಂದಿಗಿದ್ದಾರೆ ಎಂಬುದು ನಿಜವಾಗಿ ನಮಗೆ ಒಂದು ರೀತಿಯ ಹೆಮ್ಮೆಯ ವಿಚಾರ. ಆದುದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ವಾಕ್ಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ಜೀವಂತ ದೇವರು ಸರ್ವಶಕ್ತರು ನಮ್ಮೊಡನೆ ಇದ್ದಾರೆ ಎಂಬುದಾಗಿ ನಾವು ಒಪ್ಪಿಕೊಂಡು ಅವರ ವಾಕ್ಯದ ಪ್ರಕಾರ ಜೀವಿಸಲು ಬೇಕಾದಂಥ ಅನುಗ್ರಹವನ್ನು ನಾವು ಬೇಡಿಕೊಳ್ಳೋಣ. ತಂದೆಯಾದ ದೇವರೇ, ನೀವು ಸರ್ವಶಕ್ತರು, ನಮ್ಮನ್ನು ಕಾಯ್ದು ಕಾಪಾಡುವಂಥ ದೇವರು ನೀವಾಗಿದ್ದೀರಿ. ನಿಮ್ಮ ಮೇಲೆ ವಿಶ್ವಾಸ ಇಟ್ಟ ಯಾವೊಬ್ಬ ವ್ಯಕ್ತಿಯನ್ನು ಕೂಡ ನೀವು ಕೈ ಬಿಟ್ಟಿಲ್ಲ. ನಿಮ್ಮ ಬಳಿಗೆ ಬಂದಂಥ ಯಾವೊಬ್ಬ ವ್ಯಕ್ತಿಯನ್ನು ಕೂಡ ನೀವು ಖಾಲಿ ಕೈಯಲ್ಲಿ ವಾಪಸ್ ಕಳಿಸಿಲ್ಲ. ಅದೇ ವಿಶ್ವಾಸದಿಂದ ನಾವು ಕೂಡ ಈ ವಾಕ್ಯವನ್ನು ಕೇಳಿ, ಈ ವಾಕ್ಯವನ್ನು ಆಲಿಸಿ, ಅದರ ಪ್ರಕಾರ ಜೀವಿಸಲು ಬೇಕಾದಂಥ ಶಕ್ತಿಯನ್ನು ನಮಗೆ ಕರುಣಿಸಿರಿ. ಈ ಪ್ರಾರ್ಥನೆಯನ್ನು ನಿಮ್ಮ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇಲೆ